ಸಾಮಾನ್ಯ ಮನುಷ್ಯ, ಒಬ್ಬ ಬಡತನ ಇದ್ದವನು, ಒಬ್ಬ ಶ್ರೀಮಂತರ ಮಗ, ಒಬ್ಬ ಶ್ರೀಮಂತರ ಮಗ ಅಲ್ಲ, ಒಬ್ಬ ಬಡತನ ಇದ್ದವನನ್ನು ನನ್ನ ದೇಶದ ಇವತ್ತು ಭಾರತ ಪ್ರಧಾನಮಂತ್ರಿಯವರು, ರಾಷ್ಟ್ರಪತಿಯವರು ನನ್ನನ್ನು ಇವತ್ತು ಈ ದಿನದ ಸಂದರ್ಭದಲ್ಲಿ 4ನೇ ಪ್ರಶಸ್ತಿ ಕೊಟ್ಟು ನನಗೆ ಗೌರವಿಸಿದರು. ಇವರಿಗೆಲ್ಲ ನಾನು ದೇಶದ ಪ್ರಧಾನಮಂತ್ರಿಯವರಿಗೆ ಮತ್ತು ರಾಷ್ಟ್ರಪತಿಯವರಿಗೆ, ನನ್ನ ಲೋಕಸಭೆ ಸದಸ್ಯರಿಗೆ, ಅನಿಲ್ ಕುಮಾರ್ ಕಟೀಲ್, ನನ್ನ ಕೋಟಾ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟೆ ಶ್ರೀನಿವಾಸ ಪೂಜಾರಿ, ನನ್ನ ಕ್ಷೇತ್ರದ ಶಾಸಕರು ಕೂಡ AT ಖಾದರ್ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೆ ನನ್ನ ಅಭಿನಂದಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ನನ್ನನ್ನು ತೋರಿಸಿದ ಮಾಧ್ಯಮ ಮಿತ್ರರು ಕೂಡ ನಾನು ಭಾಳ ಆಭಾರಿಯಾಗಿದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ನನ್ನನ್ನು ಯಾರೆಲ್ಲ ಕೂರಿಸಿದ್ರು ಇವರಿಗೆಲ್ಲ ನಾನು ಚಿರನಾಗಿದ್ದೇನೆ. ನನ್ನನ್ನು ಈ ಭಾರತ ಸರ್ಕಾರ ಕೂರಿಸಿದ್ದಕ್ಕೆ ನನಗೆ ಆಭಾರಿಯಾಗಿದ್ದೇನೆ. ಮುಂದಿನ ಬೇಡಿಕೆ ಅಂದರೆ ನಾನು ಈಗ ಕೂಡ ನನ್ನನ್ನು ಪ್ರಧಾನಮಂತ್ರಿ ಅವರು ಕೈ ಮುಟ್ಟಿದ್ರು. ಮುಂದಿನ ನನ್ನ ನಿರ್ಧಾರವನ್ನು ಒಂದು ಅರೆಕಾಲದಲ್ಲಿ 1 ಎಕರೆ 33 ಸೆನ್ಸ್ ಕಾಡಿ ಬೇರೆ ಹಲವಾರು ಲಕ್ಷ ಗಟ್ಟಲೆ ಕೊಟ್ಟಿದ್ದಾರೆ. ಮುಂದಿನ PU ಕಾಲೇಜ್ ಆಗಬೇಕು ಅಂತ, ಮುಂದಿನ ಕಾಲೇಜ್ 1 ಕೋಟಿ ಒಟ್ಟಾಗಿ ಹಣ್ಣು ಸಹಾಯ ಸಹಕಾರ ಸರ್ಕಾರ ಕೊಟ್ಟ ಭಾರತ ಸರ್ಕಾರ ನಾನು ಕೈ ನೀಡಿಸುತ್ತೇನೆ. ಕರ್ನಾಟಕ ಸರ್ಕಾರ ಕೂಡ ಸಹಾಯ ಮಾಡಿದ. ಮುಂದಿನ ಬೇಳೆಯಲ್ಲಿ ಅರೆಕಾಲದ ಜನಕ್ಕೆ PU ಕಾಲೇಜ್ ಹಾಕಬೇಕು ಅಂತ ಕಾಣಿಸ್ತದೆ.